ಒತ್ತುಡು ನಡಪಾಯಿನ ಕರ್ತವ್ಯಗಳಿಗೆ ನಮ್ಮನ ಮಾತೃಗಳ ಬಾಧಿಪುರ ಇನ್ನಿತರಿನ ಪ್ರಸಾದವನ್ನು ಸ್ವೀಕಾರ ಮಾಡುವ ಸರ್ವರೆಲ್ಲ ಬಾಧಿಪುರ ಸರ್ವಗದ ದೋಷಾದಿನ ನಾಗದೋಷಗಳ ದೇವರು ಪರಿಹರಿಸಲು ಸರ್ವರೆಗಳ ದೇಹ ರಕ್ಷೆ ಮನೋರಕ್ಷೆ ವಾಹರಕ್ಷೆ ಬದುಕ ರಕ್ಷೆ ದೇವರು ಕೊರದು ಈ ಸನ್ನಿಧಾನಗಳು ಏನೇನು ದಾರದಾರ ಪ್ರಾರ್ಥನೆ ಮತ್ತು ಮಾತೃಗಳ ಪ್ರಾರ್ಥನೆ ದಿಯಾದಲ್ಲಿ ಮಾತೃಗಳ ಸಾಂಸಾರಿಕವಾದ ಸುಖ ದೇವರ ಪ್ರಾಪ್ತಿ ಬಂದದೇನು ಮಾತೃಗಳ ಬೆಳಗಾದೇನು ಮಾತೃಗಳ ಸರ್ವ ಕಷ್ಟದ ಪರಿಹಾರ ಮಾತೃಗಳ ಸರ್ವ ಪಾಪದ ಪರಿಹಾರವಾದ ಸರ್ವರಿಗಳ ಸರ್ವರ ರಕ್ಷಣೆ ದೇವರಿಗೆ ಗೊತ್ತಿರುವ ನಮ್ಮ ಕೀರ್ತಿನ ಆಶ್ಲೇಷಾವಳಿ ಪೂಜಾಭಿಮಾನ ದೇವರನ್ನ ಕೊಡು ಕ್ಷೇತ್ರದ ಆರಾಧ್ಯ ನಾಗಬ್ರಹ್ಮ ಪರಮೇಶ್ವರಕ್ಕೆ ಅನುಗ್ರಹ ಕೊಡು ಮಣದ ಪ್ರಸನ್ನ ಕಾರಣ ಮೂಲ ಸೇರಿದ ಪೂರರೆಲ್ಲ ಪರವಾದ ಪ್ರಾರ್ಥನೆ ಸ್ವಾಮಿ ದೇವರೇ ಪನ್ನಗಾಧಿಪತಿರದೇವೋ ಅನಂತೋ ನಾಗನಾಮಕಾನ್ ವಿಷ್ಣುಪೀಠಾತ್ಮನೆ ತುಭ್ಯಂ ನಾಗರಾಜಾಯತೆ ನಮಃ ಮಾತೆರ್ಲ ಪನಲೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ದೇಹಿ ಮೇ ಮುರಗಾಧಿಪ ದೇಹಿ ಮೇ ನಾಗರಾಜ ನಾಗದೇವರ ಪಾದಾರವಿಂದ ಗೋವಿಂದಾನೇ ಗೋವಿಂದ ಮನೋರಥ ಪ್ರಾರ್ಥಯಾಮಿ ಶ್ರೀ ನಾಗರಾಜಾಯ ನಮಃ ಓಂ ಕೇತಕೇ ಪುಷ್ಪ ಸಂಯುಕ್ತಂ ಕುಂಕುಮಾಕ್ಷರ ಸಂಯುಕ್ತಾಯ ನಮಃ ಶ್ರೀರತ್ನಜ್ಞಾಯತೆ ನಮಃ ನೈವೇದ್ಯಸ್ಯಾಯ ನಮಃ ನಮೋಸ್ತುತೆ ಅನಂತಾಯ ನಮಃ ಶ್ರೀನಾಥಾಯ ನಮಃ ನಮಃ ಪ್ರಚೋದಯಾತ್ ನರ್ತನೇತಾಯ ನಮಃ ವಿಶದತ್ವಾಯ ನಮಃ ಪ್ರಚೋದಯಾತ್ ನತರಂಸಾಯ ನಮಃ ವಿಶದ್ಧುಚ್ಛಾಯ ನಮಃ ತನೋರಂತಂ ಪ್ರಚೋದಯಾತ್ ನತರಂಸಾಯ ನಮಃ ನಾಗರಾಜಾಯ ನಮಃ नागराजान् विदोक्तमन्त्रपुष्पाञ्जलिं समर्पयामि समस्तमङ्गलार्थं
ಭಕ್ತರು ಸೇರೊಂದು ವಿಶೇಷವಾದ 22ನೇ ವರ್ಧಂತಿ ಉತ್ಸವದ ನಾಗಬ್ರಹ್ಮ ದೇವಿಯರು ಅಪ್ಪ ಅನ್ನಪೂರ್ಣೇಶ್ವರನ ಸಾನ್ನಿಧ್ಯಗಳು ವಿಶೇಷವಾದ ನಮ್ಮ ಇನಿತ ಶುಭಗಳಿಗೆ ವಿಶೇಷವಾದ ಮಹಾತಾಯಿನ ಸೇವೆಯನ್ನು ನಡಪಾದ ಅಂಚನೆ ನಾಗಬ್ರಹ್ಮ ದೇವರಿಗೆ ವಿಶೇಷವಾದ ಆಶ್ಲೇಷ ಪೂಜೆ ಪ್ರಸನ್ನ ಪೂಜೆಯನ್ನು ಮಲ್ತೊಂದು ಈಗಲಿಗೆ ವರ್ಷಂ ಪ್ರತಿ ಪ್ರಕಾರವಾದ ನಾಗಬ್ರಹ್ಮ ದೇವರಿನ ಹುಂಜಿಗಲಿಗೆ ಉಂಡು ಮಲ್ತದೆ ಅಮೃತವಾಯಿಂಚಿ ವಾಕ್ಯನು ಸಮಸ್ತ ಭಕ್ತರಿಗೆ ಆ ಅನುಗ್ರಹದ ವಾಕ್ಯನು ದೇವರ ಕೊರಡು ಈ ಮಣ್ಣಿಗೆ ಏರು ಮಾತ ಬತ್ತದ ತಮ್ಮ ತಮ್ಮ ಇಷ್ಟಾರ್ಥನು ಪ್ರಾರ್ಥನೆ ಮಲ್ತೊಂದು ಆತನ ಇಷ್ಟಾರ್ಥನು ನೆರವೇರಿಸಿದರು ದೇವರ ಅಂಚನೆ ಇನ್ನಿತ 22ನೇ ವರ್ಷದ ವರ್ಧಂತಿ ಉತ್ಸವದ ಹೊರತು ಈ ಗಲಿಗೆಡೆ ನಾಗದೇವ ಬ್ರಹ್ಮದೇವರಿಗೆ ವಿಶೇಷವಾದ ಪ್ರಸನ್ನ ಪೂಜನೆ ಮಲ್ತೊಂದು ಉಂಡು ಮಲ್ಕೊಂಚಿ ಹೊರತು ಈ ಒಂದು ಮುಹೂರ್ತನು ನಾಗಬ್ರಹ್ಮದೇವರ ಸುಮುಹೂರ್ತ ಮಲ್ತೊಂದು ಗಲಿಗೆ ಅಮೃತಗಳಿಗೆ ಮಲ್ತದೆ ಪರಿಪೂರ್ಣವಾದ ಉಂಡಾಗಿನ ಕೊಟ್ಟರು ಸಮಸ್ತ ಭಕ್ತರಿಗೆ ಅಮೃತವಾಯಿಸಿ ವಾಕ್ಯವನ್ನು ಕುರಿತು ನಿರಂತರವಾದ ಸೇವೆನ ಮನ್ಪುಣ ಯೋಗವಾಕ್ಯವನ್ನು ನಮ್ಮ ಮಾತರಿಗಳ ಅನುಗ್ರಹಿತ ರಕ್ಷಣೆ ಮನ್ಪುಡು ಗುಣದ ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸಲ್ಲಿ ನಾಗಬ್ರಹ್ಮ ಅನ್ನಪೂರ್ಣೇಶ್ವರನ ಸಾನ್ನಿಧ್ಯಗಳು ನಾಗಬ್ರಹ್ಮ ದೇವರ ಪ್ರಾರ್ಥನೆ ಒಂದನ್ನು ಸಹಸ್ರವಕ್ರಂ ವಾಸುಕಿ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದ ಬ್ರಹ್ಮ ಯಜಮಾನ ಸಮಿತಿ 10 ಸಂಸ್ಥೆ ಇದು ಇವತ್ತಿನ ದಿನದಲ್ಲಿ ಈ ಸ್ಥಳದಲ್ಲಿ ಪೂರ್ವಗಟ್ಟು ಪ್ರಕಾರ ಸಾನ್ನಿಧ್ಯ ವೃದ್ಧಂತಿ ಉದ್ದೇಶಾರ್ಥವಾಗಿ ಪ್ರಾರ್ಥನಾ ಪುರಸ್ಸರವಾಗಿ ಸನ್ನಿಧಾನಕ್ಕೆ ಬೇಕಾದ ಪಂಚಾಮೃತ ಪುರಸ್ಸರ ಸ್ತಪನ ಕಲಶಾಭಿಷೇಕ ಪ್ರಧಾನ ಯಾಗಾದಿಪೂರ್ವಕ ಅನಂತ ಕುಟುಂಬ ತೃಪ್ತ್ಯುದ್ದೇಶಾರ್ಥವಾಗಿ ಆಶ್ಲೇಷಾವಧಿ ಸೇವಾದ ನಡೆಸಿಕೊಟ್ಟು ಪರಿವಾರ ಸಹಿತ ಸಾನ್ನಿಧ್ಯಕ್ಕೆ ಪೂರ್ವಗಟ್ಟು ಪ್ರಕಾರ ನಡೆಸಿಕೊಟ್ಟಷ್ಟಕ್ಕೆ ಸೇವಾದಿಬಿಟ್ಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ. ಸೇವೆ ಸ್ವೀಕಾರ ಇಡೀ ನನ್ನ ನಂಬಿದ ಸಂಸಾರ ಭಕ್ತ ಸಮೂಹ ಸೇರಿಕೊಂಡು
ಕ್ಷೇತ್ರವನ್ನು ವಿಶೇಷವಾಗಿ ಆರಾಧಿಸತಕ್ಕಂಥ ಇಷ್ಟರಲ್ಲಿ ಭಕ್ತ ಸಮೂಹ ವೃತ್ತಿಗಳು ಸ್ಥಳದಲ್ಲಿ ನಡೆಸಿಕೊಟ್ಟ ಈ ವರ್ಧಂತ್ಯುತ್ಸವ ಅನಂತಗೊಂಡ ಚಿತ್ತಕ್ಕೂ ತೃಪ್ತಿ ಆಗುತ್ತೆ. ನನ್ನ ಸೇವಾದಿ ಬಗ್ಗೆ ಯಾರ್ಯಾರು ಯಾವ ಯಾವ ರೂಪದಲ್ಲಿ ಭಕ್ತಿಪೂರ್ವಕವಾಗಿ ಇಲ್ಲಿ ಆರಾಧನೆ ನಡೆಸ್ಕೊಂಡು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಅವರವರಿಗೆ ಬೇಕಾದ ಇಷ್ಟಾರ್ಥ ನಡೆಸಿಕೊಂಡು ಮುಂದಕ್ಕೂ ಕ್ಷೇತ್ರವನ್ನು ಬೆಳಗಿಸಿಕೊಂಡು ನಮ್ಮಿದು ಸಮಸ್ತರಿಗೆ ನನ್ನ ಪರಿಪೂರ್ಣ ಪ್ರಸಾದವು ಸರ್ವರಿಗೂ ಅನುಕೂಲವಾಗಿ ಸಂತೃಪ್ತಿ ಪ್ರಸಾದ ಸರ್ವರಿಗೂ ಅನುಕೂಲ ಆಗುತ್ತೆ ನಡೆಸಿಕೊಟ್ಟಿದ್ದೀನಿ. ಏನು ಮಾತ ನಮ್ಮೊಂದು ಭಕ್ತಿಗೆ ಬರ್ಪಿರಾಕಲ ಮಾತ ಇಷ್ಟಾರ್ಥ ನೆರವೇರಿಸುವುದು ರಕ್ಷಣೆ ಮಂತು ಬರ್ತೇವೆ ಅಂತ ದೇವರ ವಾಕ್ಯ. ನೀವು ಐಕ್ಯತೆಯಲ್ಲಿ ಏಕಭಕ್ತಿಯಲ್ಲಿ ಏಕರಾಶಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದ್ದಾರೆ ಆಗ್ಲಿಕ್ಕೂ ಆ ಪ್ರಕಾರ ನೀವು ಪೂರ್ವಗಟ್ಟು ಪ್ರಕಾರ ಮುಂದಕ್ಕೂ ನಡೆತಕ್ಕ ಸೇವೆಯನ್ನು ಸರ್ವರು ಐಕ್ಯತೆಯಲ್ಲಿ ನಡೆಸ್ಕೊಂಡು ಹೋದಲ್ಲಿ ನನ್ನ ಕ್ಷೇತ್ರ ಯಾವ ರೀತಿ ಬೆಳೆದದ್ದು ಅದೇ ಪ್ರಕಾರ ನೀವು ಹೋದಲ್ಲಿ ಬಂದಲ್ಲಿ ಮಾಡ್ತಕ್ಕ ವ್ಯವಹಾರಗಳು ನಿಮಗೆ ಅಭಿವೃದ್ಧಿಗಳು ಇನ್ನೂ ಹಲವು ಸತ್ಕಾರ್ಯಗಳು ಈ ಸ್ಥಳದಲ್ಲಿ ನಿರ್ವಂಚನೆಯಿಂದ ನನ್ನ ಸೇವೆ ಪಡಿಸ್ಕೊಂಡು ಹೋದಂತೆ ಬೇಕಾದ ಇಷ್ಟಾರ್ಥವನ್ನು ನಡೆಸ್ಕೊಂಡು ಸಾನ್ನಿಧ್ಯಕ್ಕೆ ಯಾವ ರೀತಿ ತೃಪ್ತಿ ಆಗ್ತದೆ ಆ ಪ್ರಕಾರ ನಿಮಗೂ ಸಂತತಿ ಸಂಪತ್ತು ಅನುಭವಿಸಿ ನಂಬಿದ ಸಮಸ್ತರಿಗೆ ಪರಿಪೂರ್ಣ ಪುಣ್ಯ ಪ್ರಸಾದ ಸರ್ವರಿಗೆ ಅನುಗ್ರಹ ಆಗುತ್ತೆ ನಡೆಸಿಕೊಡ್ತೇವೆ. ನಮ್ಮೊಂದು ಬಲೆ ಮಾತ ಇಷ್ಟಾರ್ಥಗಳು ಈ ಜಾಗ ನೆರವೇರಿಸಿ ಹೋಗ್ತೇವೆ. ಬೇರ್ಗಾಲುಗಳ ನಿರಂತರವಾದ ಮನೋಭಾವ ಈ ನಡೆಪೆರನ್ನು ಏಕಾಗ್ರತದ ಮನಸ್ಸಿಗೆ ಭಕ್ತಿ ರೂಪಲಿ ಎಂದು ದೇವರೇ ವರ್ಷದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಇಂದಿಗೂ ನಿರಂತರವಾಗಿ ಅವರ ಮಾಡುವ ಭಕ್ತಿಯಿಂದ ರಕ್ಷಣೆ ಕೊಡಿದ್ದು ಅದ್ರ ಬಗ್ಗೆ ಭಯ ಬೇಡ. ಯಾವೊಂದು ಕೊರತೆಗಳೊಂದಾಗಿ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟ ದೇವಿಗೆ ನೀವು ಪ್ರಾರ್ಥಿಸಿಕೊಂಡಂತೆ ಎಲ್ಲ ಸಂಕಷ್ಟಗಳು ನಾನು ಪರಿಹಾರ ಪಡಿಸ್ತೇನೆ. ಮುಂದಕ್ಕೆ ಆಗತಕ್ಕ ಕರ್ತವ್ಯಗಳು ಧರ್ಮಕ್ಕೆ ಚ್ಯುತಿ ಬರದಂತೆ ನೀವು ಐಕ್ಯತೆಯಲ್ಲಿ ನಡ್ಸ್ಕೊಂಡು ಹೋದಂತೆ ಕ್ಷೇತ್ರವನ್ನು ಬಳಸ್ತೇನೆ. ಇಲ್ಲಿ ನಂಬಿದ ಬಂದ ಭಕ್ತಾದಿಗೆ ಅವರು ಇಷ್ಟಾರ್ಥ ನಡೆಸ್ಕೊಟ್ಟು ಪೂರ್ಣ ಆಗುತ್ತೆ ನಡೆಸ್ಕೊಳ್ತೇನೆ. ಬ್ರಹ್ಮ ದೇವರ ಪ್ರಸಾದ ತಗೊಂಡವರು ಆಚರಣೆ ಅಲ್ಲಿ ಇದು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ.
you